ಸರ್ ನಮಸ್ಕಾರ. ನಮಸ್ಕಾರ ಸರ್. ನೇರವಾಗಿ ಬಹುಶಃ ಬೆಂಗಳೂರಿನಿಂದ ನೇರವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ. ಹೇಳಿ ಸರ್, ಈ ಒಂದು ವಿದ್ಯೆ ಇದನ್ನು ತಾವು ವಿಶ್ವಕ್ಕೆ ಪರಿಚಯಿಸ್ತಾ ಇದ್ದೀರಿ. ಸೊ ಕಲರ್ ಥೆರಪಿ ಅನ್ನೋದು ನಮ್ಮ ದೇಹದ ಚಿಕಿತ್ಸೆಯ ಒಂದು ಭಾಗ. ಇದು ಪ್ರಕೃತಿ ದತ್ತವಾಗಿ ನಮ್ಮ ದೇಹಕ್ಕೆ ಬಂದಿರೋದು. ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲಾ ಬಣ್ಣಗಳಿಗೆ ತನ್ನದೇ ಆದ ಒಂದು ವಿಶೇಷ ಶಕ್ತಿ ಇದೆ. ಅದನ್ನ ನಾವು ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ವೈಬ್ರೇಷನ್ಸ್. ಸೊ ಆ ವೈಬ್ರೇಷನ್ಸ್ ನ ನಮ್ಮ ದೇಹದ ರಿಫ್ಲೆಕ್ಸಾಲಜಿ ಅಂಡ್ ಮೆರಿಡಿಯನ್ ಸಿಸ್ಟಮ್ಸ್ ಮೇಲೆ ಅಪ್ಲೈ ಮಾಡಿದಾಗ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನ ನಮ್ಮ ಪೂರ್ವಜರು ಆಲ್ರೆಡಿ ಮಾಡಿ ಇದ್ದಾರೆ. ವಿ ಆರ್ ಜಸ್ಟ್ ಡೂಯಿಂಗ್ ರಿಸರ್ಚ್. ಇರೋದನ್ನ ಮತ್ತೆ ಸರ್ಚ್ ಮಾಡ್ತಾ ಇದೀವಿ ಅಷ್ಟೇ. ಅಂಡ್ ಅದ್ಭುತವಾದ ಪ್ರತಿಕ್ರಿಯೆ ಇದೆ. ಸಾವಿರಾರು ಜನ ಬಂದು ಕಲಿತಾ ಇದ್ದಾರೆ. ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ನೋಡ್ಬಿಟ್ಟು ಅದರಿಂದ ಬೆನಿಫಿಟ್ ಆಗ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಸೊ ಆಶಾ ಜಗದೀಶ್ ಅವರು ಕರಾವಳಿ ಉದ್ದಕ್ಕೂ ಓಡಾಡ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸುಮಾರು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಇದರಿಂದ ನೂರಾರು ಜನಕ್ಕೆ ಬೆನಿಫಿಟ್ ಆಗ್ತಾ ಇದೆ. ಇಲ್ಲಿ ₹1 ಖರ್ಚಿಲ್ಲ. ನೀವು ಯಾರ ಹತ್ರನೂ ಹೋಗೋದಿಲ್ಲ. ಒಂದು ಟೆಸ್ಟ್ ಇಲ್ಲ, ಡಯಾಗ್ನೋಸಿಸ್ ಇಲ್ಲ. ಎವ್ರಿಥಿಂಗ್ ನಿಮ್ಮ ಮನೆಯಲ್ಲಿ ಒಂದು ₹150 ಸ್ಕೆಚ್ ಪೆನ್ ಖರ್ಚು ಮಾಡಿದ್ರೆ ಸಾಕು, ಬೇರೆ ಏನೂ ಇಲ್ಲ. ನಥಿಂಗ್ ಎಲ್ಸ್. ಯಾವ ರೀತಿ ಕೆಲಸ ಸೋ ಅಮೇಜಿಂಗ್. ಇದು ಫ್ರೀಕ್ವೆನ್ಸಿ ಮೇಲೆ ಕೆಲಸ ಮಾಡುತ್ತೆ. ದ ಫ್ರೀಕ್ವೆನ್ಸಿ ಆಫ್ ಕಲರ್ ಎಷ್ಟಿರುತ್ತೆ ಅಂದ್ರೆ 10⁻14 ಹರ್ಟ್ಸ್. 10⁻14. 14. ನಿಮ್ ಮೊಬೈಲ್ ವರ್ಕ್ ಆಗೋದು 10⁻10. ಎಷ್ಟೋ ಸಹಸ್ರ ಕೋಟಿ ಆಗ್ತದೆ. ಮೊಬೈಲ್ ಕಿಂತನೂ 1000 ಪಟ್ಟು ಹೆಚ್ಚು ಸ್ಪೀಡ್ ಆಗಿ ಮೊಬೈಲ್ ನಮ್ಮ ಕಲರ್ಸ್ ವೈಬ್ರೇಟ್ ಆಗುತ್ತೆ. ಹಾಗಾಗಿ ಅದ್ಭುತವಾದ ರಿಸಲ್ಟ್ಸ್ ಇದೆ. ಇದನ್ನ ಚಿಕ್ಕ ಪುಟ್ಟ ಕಾಯಿಲೆಗೂ ಬಳಸ್ಬೋದು ಅಂಡ್ ಕ್ರಾನಿಕ್ ಡಿಸಾರ್ಡರ್ಸ್ಗೂ ಬಳಸ್ಬೋದು. ನನಗೇನೂ ಕಾಯಿಲೆ ಇಲ್ಲ, ಮುಂದೆ ಕಾಯಿಲೆ ಬರಬಾರ್ದು, ನನ್ನ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು, ಅದಕ್ಕೂ ಬಳಸ್ಬೋದು. ಸರ್, ತಾವೊಂದು ಮಾತನ್ನು ಹೇಳಿದ್ರಿ ಫ್ರೀಕ್ವೆನ್ಸಿ ಅಂತ. ಹಾಗಾಗಿ ಆ ಫ್ರೀಕ್ವೆನ್ಸಿ ಮನುಷ್ಯರಿಂದ ಮನುಷ್ಯರಿಗೆ ಬದಲಾಗ್ತದ? ಆ ಬಣ್ಣಗಳ ಫ್ರೀಕ್ವೆನ್ಸಿ ಇಲ್ಲ, ಬಣ್ಣಗಳ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಇರುತ್ತೆ. ಅದರಿಂದ ಏನು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಮ್ಮ ಹಿರಿಯರು ಕೆಲವೊಂದು ಆರ್ಗನ್ಸ್ಗೆ ಮೆರಿಡಿಯನ್ಸ್ಗೆ ಕೋರಿಲೇಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಗ್ರೀನ್, ಪ್ರಕೃತಿಯಲ್ಲಿ ಹಸಿರು ಬಣ್ಣ ಎಲ್ಲಿರುತ್ತೆ? ಮರಗಿಡಗಳಲ್ಲಿ. ಎಲ್ಲಿರುತ್ತೆ ಹಸಿರು ಬಣ್ಣ? ಮರಗಿಡಗಳಲ್ಲಿ, ಅಂದ್ರೆ ಎಲೆಗಳಲ್ಲಿ ಇರುತ್ತೆ. ಹೌದು. ಆ ಎಲೆಯ ಗುಣ ಏನು? ಒಂದು ತಂಪಾಗಿರುತ್ತೆ, ಎರಡನೇದು ಚಲನೆ ಇರುತ್ತೆ ಅಲ್ವಾ? ಸೊ ನಿಮ್ಮ ದೇಹದಲ್ಲಿ ಎಲ್ಲಾದ್ರೂ ತಂಪು ಕಡಿಮೆ ಆದ್ರೆ, ಚಲನೆ ಕಡಿಮೆ ಆದ್ರೆ ಈ ಕಲರ್ ಬಳಸ್ಬೋದು. ಫಾರ್ ಎಕ್ಸಾಂಪಲ್, ನೀವು ಊಟ ಮಾಡ್ತೀರಾ, ಊಟ ಮಾಡಿದ್ಮೇಲೆ ಯು ಫೀಲ್ ಹೆವಿನೆಸ್. ನಿಮ್ಮ ಹೊಟ್ಟೆ ಚಲನೆ ಇರ್ಬೇಕು, ಆಗ ಮಾತ್ರ ಆಹಾರ ಜೀರ್ಣ ಆಗೋದು. ಖಂಡಿತ. ಆ ಸ್ಟಮಕ್ ಮಸಲ್ಸ್ಗೆ ಮೊಮೆಂಟಮ್ ಇಲ್ಲ ಅಂದ್ರೆ ನೀವು ತಿಂದಿದ್ದು ಭಾರ ಅನ್ಸುತ್ತೆ, 5-6 ಅವರ್ಸ್ ಆದ್ರೂ ಜೀರ್ಣ ಆಗಲ್ಲ. ಸೊ ಅವ್ರಿಗೆ ಒಂದೇ ಒಂದು ಕಲರ್ ನೋಡಿ. ನಮ್ಮ ಈ ಮಧ್ಯದ ಬೆರಳಿದೆ ಅಲ್ವಾ, ಆ ಮೊದಲನೇ ಲೈನ್ ಬರುತ್ತೆ. ಆ ಮೊದಲನೇ ಲೈನ್ ಅಲ್ಲಿ ಎಂಡ್ ಆಫ್ ದಿ ಲೈನ್ಗೆ ಒಂದು ಗ್ರೀನ್ ಡಾಟ್ ಇಟ್ರೆ ಸಾಕು. ಡೈಲಿ 1/2 ಅವರ್ 3ರಿಂದ 5 ದಿವಸ ಇಡಿ. ನಿಮ್ಗೆ ಹೊಟ್ಟೆ ಭಾರ, ಅಜೀರ್ಣ, ಹೆವಿನೆಸ್, ಆಸಿಡ್ ರಿಫ್ಲೆಕ್ಸ್ ಕಡಿಮೆ ಆಗುತ್ತೆ. ಅಂದ್ರೆ ಎಲ್ಲಿ ಚಲನೆ ಕಡಿಮೆ ಆಗಿದೆ ಅನ್ನೋದ್ರ ಮೇಲೆ ನಮ್ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಲೆ ತಂಪು ಕೊಡುತ್ತಲ್ವಾ, ನಿಮ್ಮ ದೇಹದಲ್ಲಿ ಎಲ್ಲಿಯಾದ್ರೂ ಉಷ್ಣ ಜಾಸ್ತಿ ಆದ್ರೆ, ಫಾರ್ ಎಕ್ಸಾಂಪಲ್ ಬೇಸಿಗೆ ಇದೆ, ಕೆಲವರಿಗೆ ಕಣ್ಣು ಉರಿ ಆಗುತ್ತೆ. ಸೊ ಇದನ್ನ ಬಾಡಿ ರಿಫ್ಲೆಕ್ಸ್ ಅಂತ ತಗೊಂಡಾಗ ಇದು ತಲೆ ಭಾಗ, ಇದು ಐ ರಿಫ್ಲೆಕ್ಸ್. ಜಸ್ಟ್ 2 ಗ್ರೀನ್ ಡಾಟ್, ಕಣ್ಣು ಉರಿ ಕಡಿಮೆ ಆಗುತ್ತೆ. ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ನಿಮಗೆ ಕಣ್ಣೂರಿ ಕಡಿಮೆ ಆಗುತ್ತೆ. ಇಟ್ಸ್ ಕಂಪ್ಲೀಟ್ ಆಗಿ ಇದು ಏನ್ ಸೂಚಿಸುತ್ತೆ ಅಂತಂದ್ರೆ, ಮಾನವನ ದೇಹ ಪ್ರಕೃತಿಯ ಒಂದು ಭಾಗ. ಖಂಡಿತ. ನಿನ್ನ ದೇಹ ಪ್ರಕೃತಿ ಜೊತೆ ಸಿಂಕ್ ಆಗಿಲ್ಲ, ಅದ್ರ ಜೊತೆ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಕಾಯಿಲೆಗಳು ಬರುತ್ತೆ.
ಹ್ಮ್. ಅದನ್ನು ಹೊಂದಾಣಿಕೆ ಮಾಡದೆ ಈ ಕಲರ್ ಥೆರಪಿ. ಓಹೋ. ಗಾಟ್ ದ ಐಡಿಯಾ? ಸರಿ ಸರಿ ಸರಿ. ಫಾರ್ ಎಕ್ಸಾಂಪಲ್, ಯಾವಾಗ ಸೂರ್ಯಾಸ್ತ ಆದ ತಕ್ಷಣನೇ ಏನಾಗುತ್ತೆ, ಪ್ರಪಂಚ ಎಲ್ಲ ನಿದ್ರೆಯಲ್ಲಿ ಜಾರುತ್ತೆ ಹೌದು ಅಲ್ವಾ? ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಗಿಡ ಗಂಟೆಗಳಿರ್ಬೋದು, ಎಲ್ಲವುದು ತಮ್ಮ ಮೆಟಾಬಾಲಿಕ್ ಆಕ್ಟಿವಿಟಿ ಎಲ್ಲ ಸ್ಲೋ ಆಗಿ ನಿದ್ರೆಗೆ ಜಾರ್ತವೆ. ಹ್ಮ್. ಬಟ್ ನಮ್ಮವ್ರ 12 ಗಂಟೆ 1 ಗಂಟೆ ಆದ್ರೆ ಎದ್ದಿರ್ತಾರೆ. ಯಾಕೆ ಎದ್ದಿರ್ತಾರೆ ಅಂತಂದ್ರೆ ನಿದ್ದೆ ಬರ್ತಾ ಇಲ್ಲ ಅವ್ರಿಗೆ, ನಿದ್ರಾಹೀನತೆ ಪ್ರಾಬ್ಲಮ್. ಹ್ಮ್. ಸೊ ಪ್ರಕೃತಿ ರಾತ್ರಿ ಆದ ತಕ್ಷಣ ಏನ್ ಬಣ್ಣ ಏನಿರುತ್ತಲ್ಲಿ? ಕಪ್ಪು. ಕಪ್ಪು. ನಿಮಗೆ ನಿದ್ದೆ ಬಂದಿಲ್ವಾ? ಕಪ್ಪು ಕಲರ್ ಯೂಸ್ ಮಾಡಿ. ಹ್ಮ್. ಅರ್ಧ ಗಂಟೆ ಒಳಗಡೆ ಮಗು ತರ ಮಲಗ್ತೀರಾ. ಓ. ಆ ಕಪ್ಪು ಬಣ್ಣವನ್ನು ಎಲ್ಲಿಗೆ ಹಚ್ಬೇಕು ಸರ್? ಟ್ಯಾಬ್ಲೆಟ್ ಬೇಡ. ಕಪ್ಪು ಬಣ್ಣವನ್ನು ಎಲ್ಲಿಗೆ ಹಚ್ಬೇಕಂತ? ಉಗುರು ಹಿಂದೆ ಎಲ್ಲಿ ಹಾಕ್ಬೇಕು? ಯಾವ ಬೆರಳಿಗೆ ನೋಡಿ, ಇದು ದಟ್ಸ್ ವಾಟ್, ಇದು ದೇಹದ ರಿಫ್ಲೆಕ್ಸ್. ಸರಿ. ಇದು ತಲೆ ಭಾಗ, ಇದು ತಲೆ, ಇದು ಎದೆ, ಹ್ಮ್. ಇದು ಸ್ಟಮಕ್, ಲಿವರ್. ಹ್ಮ್. ಅದಾದ್ಮೇಲೆ ಇವೆರಡು ಬೆರಳುಗಳು ಉದ್ದ ಇದಾವೆ ನೋಡಿ, ಕಾಲು ಕಾಲು, ಕಾಲುಗಳು, ಇವೆರಡು ಕೈಗಳು. ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ. ಸೊ ಇದನ್ನ ಸುಜೋಕ್ ರಿಫ್ಲೆಕ್ಸ್ ಅಂತ ಕರೀತಾರೆ, ಕೊರಿಯನ್ ಫಿಲಾಸಫಿ. ಸೊ ನಿದ್ದೆ ಅಂದ್ರೆ ನಿಮ್ ಮೈಂಡ್ ಝೀರೋಗೆ ಹೋಗ್ಬೇಕಲ್ವಾ? ಹೌದು. ಸೊ ದಿಸ್ ಈಸ್ ಯುವರ್ ಬ್ರೈನ್, ಯಾಂಗ್ ಬ್ರೈನ್. ಉಗುರಿನ ಹಿಂದೆ ಇಲ್ಲಿ ಬ್ಲಾಕ್ ಹಾಕಿ, ಜಸ್ಟ್ ಬ್ಲಾಕ್ ಹಾಕಿ. ಎರಡು ಕಡೆಗೂ ಆಗ್ಬೋದು. ತುಂಬಾ ಜನ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಬಸವ ಅಕಾಡೆಮಿ ಸೋಷಿಯಲ್ ಮೀಡಿಯಾಗೆ ಹೋಗಿ ಕಮೆಂಟ್ಸ್ ಹಾಕಿರ್ತಾರೆ, ಸರ್ ನನಗೆ 10 ವರ್ಷದಿಂದ ನಿದ್ದೆ ಇರಲಿಲ್ಲ, ಬ್ಲಾಕ್ ಹಚ್ಕೊಂಡು ನಿದ್ದೆ ಬಂತು. ಸಿಂಪಲ್. ಇದು ಕಂಪ್ಲೀಟ್ಲಿ ಲಾಜಿಕಲ್ ಅಂಡ್ ಸೈಂಟಿಫಿಕ್. ಇದೇನು ಮ್ಯಾಜಿಕ್ ಅಲ್ಲ, ಏನೋ ಮೂಢನಂಬಿಕೆನೂ ಅಲ್ಲ. ಈವನ್ ಮೈ ಸೆಲ್ಫ್, ಐ ಆಮ್ ಸೈಂಟಿಸ್ಟ್ ಅಂಡ್ ಡಾಕ್ಟರೇಟ್ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. And I published a lot of research paper in international journals. And it works so precise. Every day ನಮ್ಮ ಬಸವ ಅಕಾಡೆಮಿ ಕ್ಲಿನಿಕ್ ಅಲ್ಲಿ 200 ಇಂದ 250 ಪೇಷಂಟ್ ಟ್ರೀಟ್ಮೆಂಟ್ ಕೊಡ್ತೀವಿ. ಲ್ಯಾಕ್ಸ್ ಆಫ್ ಡೇಟಾ ಮೇಂಟೈನ್ ಮಾಡಿದೀವಿ ನಾವು, ನಾಟ್ ಥೌಸಂಡ್ಸ್, ಇನ್ ಲ್ಯಾಕ್ಸ್. ಅಂಡ್ ವಿ ಹ್ಯಾವ್ ಪ್ರಿಸೈಸ್ಡ್. ನಾಟ್ ಓನ್ಲಿ ನಾನು ಇದನ್ನ ಜನಕ್ಕೆ ವಾಸಿ ಮಾಡಕ್ ಮಾತ್ರ ಯೂಸ್ ಮಾಡ್ತಾ ಇಲ್ಲ. ಆಶಾ ಜಗದೀಶ್ ತರ ಕರ್ನಾಟಕದಲ್ಲಿ 20,000ಕ್ಕಿಂತ ಹೆಚ್ಚು ಜನ ಇದನ್ನ ಕಲ್ತಿದ್ದಾರೆ. ಅಂಡ್ ಅದ್ಭುತ ಅಂತಂದ್ರೆ, ನಾವ್ ಇದ್ರಲ್ಲಿ ಒಂದು ಬುಕ್ ಬರ್ದಿದೀವಿ, ನೀವೆಲ್ಲ ಅದ್ರ ಬಗ್ಗೆ ಗೊತ್ತಿರ್ಬೋದು, ಬಣ್ಣ ಚಿಕಿತ್ಸೆ ಅಂತ ಹೇಳಿ. ಹೌದು ಹೌದು. 1,00,000 ಬುಕ್ ಸೇಲ್ ಆಗಿದೆ. ಇಲ್ಲೂ ಸಹ ಇನ್ನೂ ಬೇಡಿಕೆ ತುಂಬಾ ಇದೆ. ಸೊ ಇದು ಒಂದು ಬುಕ್ ಕರ್ನಾಟಕದಲ್ಲಿ 1,00,000 ಹೋಗಿದೆ. ಅಂಡ್ ವಿತೌಟ್ ಮಾರ್ಕೆಟಿಂಗ್ ಮಾಡಿಲ್ಲ. ಇವತ್ತೊಂದು ಜನ ತಗೊಂಡೋಗಿದ್ದಾರೆ. ಪುಸ್ತಕಗಳನ್ನು ಬರೆಯೋರಿದ್ರು ಕೂಡ ಮಾರಾಟ ಆಗ್ತಾ ಇಲ್ಲ, ಪುಸ್ತಕಗಳನ್ನು ಓದುವರಿಲ್ಲ ಅಂತ ಸಂದರ್ಭದಲ್ಲಿ 1,00,000 ಪ್ರತಿಗಳು ಅದು ಖರೀದಿಯಾಗಿದೆ ಅಂದ್ರೆ ಅದು ಬಹಳ ದೊಡ್ಡ ಸಾಧನೆ. ನಿಜ ಸರ್, ಒನ್ ಥಿಂಗ್ ಹೇಳೋದು, ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಶಿಷ್ಯಳು ಅಂತ ಹೇಳ್ಕೊಳ್ಳೋ ತುಂಬ ಹೆಮ್ಮೆ ಪಡ್ತೀನಿ. ಇನ್ನೊಂದು, ತುಂಬ ಮೊಡಾಲಿಟೀಸ್ ಎಲ್ಲ ನೋಡಿಬಿಟ್ಟಿದ್ದೆ ನಾನು. ಬಟ್ ಕಲರ್ ಥೆರಪಿ ಅಕ್ಯುಪೇಷರಲ್ಲಿ ಇರೋ ಅಷ್ಟೊಂದು ಆ್ಯಕ್ಯುರೇಟಾಗಿ ಸಿಕ್ಕಿರೋಂಥ ವಿಚಾರ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ ನಾನು. ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸು ಈ ಕಡೆ ಬರ್ತಾ ಇದ್ದಾರೆ. ಈಗ ಇಲ್ಲೇ ಎಷ್ಟೋ ಡಾಕ್ಟರ್ಸ್ ಕಲರ್ ಥೆರಪಿ ಶುರು ಮಾಡ್ಕೊಂಡಿದ್ದಾರೆ. ಅಂದರೆ ಅಲೋಪತಿ ಮಾಡ್ತಿದ್ದವರು ಕಲರ್ ಥೆರಪಿ ಶುರು ಮಾಡ್ಕೊಂಡಿದ್ದಾರೆ. ಅಷ್ಟು ಕ್ಲೀನ್ ರಿಸಲ್ಟ್ ಕೊಡ್ತಾ ಇದೆ ಸರ್. ಸಾವಿನ ಕಡೆ ಹೋದವ್ರನ್ನ ವಾಪಸ್ ತಂದದ್ದು ಉಂಟು ನಾವು. ಥೈರಾಯ್ಡ್ನಲ್ಲಿ ಅವಳಿಗೆ ಅಷ್ಟು ಡೇಂಜರ್ ಪಾಯಿಂಟು. ಐ ಥಾಟ್ ಶಿ ವಿಲ್ ಡೈ ಅಂತ ಅನ್ನಿಸ್ತು ನನ್ನ ಮನಸ್ಸಿಗೆ. ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ವೆನ್ ಶಿ ಕೇಮ್ ಬ್ಯಾಕ್ ವಿತ್ 3ಕ್ಕೆ ಇಳಿದಿದೆ ಥೈರಾಯ್ಡ್ ಆಲ್ಮೋಸ್ಟ್. ಇಟ್ ವಾಸ್ ಅಮೇಝಿಂಗ್. ನಂಗೆ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಅದನ್ನು ಎಷ್ಟು ಡೆಪ್ತಾಗಿ ಕಲಿತು ನಮಗೆ ಹೇಳ್ಕೊಟ್ಟಿದ್ದೀರಾ ಅಂದರೆ ಇವತ್ತು ಸಾವಿರಾರು ಜನದ ಜೀವ ಉಳಿತಾ ಇದೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು ಸರ್. ದೇವರು ನಿಮಗೆ ತುಂಬ ಆಯುಷ್ ಕೊಡಬೇಕು, ಆರೋಗ್ಯ ಕೊಡಬೇಕು. ಇಲ್ಲ, ವರ್ಕ್ ಆಗ್ತಿದೆ ಫೈನ್. ಎಲ್ಲಿ ನೋಡಿ, ಕೊಲೆಸ್ಟ್ರಾಲ್ಗೆ ಒಂದು ಪ್ರೋಟೋಕಾಲ್ ಕೊಟ್ಟಿದ್ದೀನಿ ಇದರಲ್ಲಿ. ಸರ್, ಈಗ ನನ್ನ ಪ್ರಶ್ನೆ ಅಥವಾ ಬಹಳಷ್ಟು ಜನರ ಪ್ರಶ್ನೆ, ಅದು ಎಲ್ರಿಗೂ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಥವಾ ದೇಹ ಪ್ರಕೃತಿಯ ಮೇಲೆ ಅದು ಬದಲಾಗ್ತಾ ಹೋಗ್ತದ? ವಿಜ್ಞಾನ ಅಂದ್ರೆ ಒಂದು ಪ್ರಯೋಗ ಎಲ್ಲರ ಮೇಲೆ ಅದು ಒಂದೇ ರೀತಿ ಇರಬೇಕು, ಸಾಮಾನ್ಯವಾದಂತ ಒಂದು ವಿಷಯ. ಇಲ್ಲ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಬೆಡ್ ವೆಟ್ಟಿಂಗ್ ಅಂತ ಒಂದು ಪ್ರೋಟೋಕಾಲ್ ಇದೆ.
ಬೆಡ್ ವೆಟ್ಟಿಂಗ್ ಇದು ಸರಿ. ಇದು 10ರಲ್ಲಿ 7 ಜನಕ್ಕೆ ವರ್ಕ್ ಆಗ್ಬೋದು, ಆ 3 ವರ್ಕ್ ಆಗಲ್ಲ. ಹ್ಮ್ ಕಾರಣಗಳು ಆಗಲ್ಲ ಅಂದ್ರೆ ಇರ್ಬೋದು. ಅವ್ರಿಗೆ ರಿಸಲ್ಟ್ ಕಾರಣನೂ ನಮ್ಮ ಹತ್ರ ಇರುತ್ತೆ. ಖಂಡಿತ. ಸೊ ಈ ಪುಸ್ತಕದಲ್ಲಿ ಬ್ಲಾಡರ್ ಕೋಲ್ಡ್ನೆಸ್ ಇರೋರಿಗೆ ಪದೇ ಪದೇ ಯೂರಿನೇಷನ್ ಆಗತ್ತೆ ಅಂತೇಳಿ ಕೊಟ್ಟಿದ್ದೀನಿ. ಬಟ್ 10ರಲ್ಲಿ 7 ಜನಕ್ಕೆ ಬ್ಲಾಡರ್ ಕೋಲ್ಡ್ನೆಸ್ ಇಂದ ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ತಾ ಇರುತ್ತೆ. ಬಟ್ 10ರಲ್ಲಿ 3 ಪ್ರಾಬ್ಲಮ್ ಏನಿರುತ್ತೆ ಅಂದ್ರೆ ಬ್ಲಾಡರ್ ಚೆನ್ನಾಗಿರುತ್ತೆ, ಕಿಡ್ನಿ ಚೆನ್ನಾಗಿರುತ್ತೆ, ಸ್ಟಮಕ್ ವೀಕ್ ಆಗಿರುತ್ತೆ. ತುಂಬಾ ತಾಯಂದ್ರು ಪ್ರಿಸೈಸ್ ಆಗಿ ಹೇಳ್ತಾರೆ, ನನ್ ಮಗಳು ಐಸ್ ಕ್ರೀಮ್ ತಿಂದ್ರೆ ಬೆಡ್ ವೆಟ್ಟಿಂಗ್ ಮಾಡ್ಕೋತಾಳೆ, ಏನಾದ್ರು ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ತಿಂದ್ರೆ ನೆಕ್ಸ್ಟ್ ಡೇ ಬೆಡ್ ವೆಟ್ಟಿಂಗ್ ಇರುತ್ತೆ. ಯಾಕಾಗಿ ಅಂದ್ರೆ ಸಕ್ಕರೆ ಪದಾರ್ಥಗಳ ಕೊಟ್ಟಾಗ ನಿಮ್ಮ ಸ್ಟಮಕ್ ಕೋಲ್ಡ್ ಆಗುತ್ತೆ. ಸ್ಟಮಕ್ದೊಂದು ಗುಣ ಏನ್ ಗೊತ್ತಾ, ಏನೇ ಕೊಟ್ಟರೆ ಕೆಳಗ್ ತಳ್ಳುತ್ತೆ. ನೀರ್ ಕೊಡಿ, ಊಟ ಕೊಡಿ, ಏನೇ ತಿನ್ನಿ, ಕೂಡ ಕೆಳಗ್ ತಳ್ಳುತ್ತೆ. ಯಾವಾಗ ಪ್ರತಿನಿತ್ಯ ಸ್ವೀಟ್ಸ್ ಕೊಟ್ಟಾಗ ಸ್ಟಮಕ್ ಕೋಲ್ಡ್ನೆಸ್ ಬ್ಲಾಡರ್ಗೆ ಹೋಗ್ಬಿಟ್ಟು ಅನ್ಕಂಟ್ರೋಲ್ಡ್ ಯೂರಿನೇಷನ್ ಆಗುತ್ತೆ, ಬೆಡ್ ವೆಟ್ಟಿಂಗ್ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ನಮ್ ಜನ ಇವತ್ತು ಲಕ್ಷಾಂತರ ಜನ ಬುಕ್ ನೋಡಿ ವಾಸಿ ಆಗ್ತಿದ್ದಾರೆ. ತುಂಬಾ ಜನ ಹೇಳ್ತಾರೆ ಕ್ಲಿನಿಕ್ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಬುಕ್ ತಗೊಂಡಿದ್ದೀನಿ, ಬುಕ್ ಅದ್ರಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊತಿದ್ದೀನಿ, ಚೆನ್ನಾಗಿದ್ದೀನಿ ನಾನು, ಐ ಆಮ್ ಹ್ಯಾಪಿ. ಸರ್, ಈಗ ಬೇಡ, ನೀವೇ ತಮ್ಮ ಮಾತಿನ ಮಧ್ಯೆ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಒಂದು ಹೇಳ್ತೇವೆ ನಾವು, ಸ್ವಚಿಕಿತ್ಸೆ ಅಥವಾ ಸೆಲ್ಫ್ ಮೆಡಿಕೇಶನ್ ನಾವು ಏನು ಹೇಳ್ತೇವೆ, ಅದು ಒಳ್ಳೇದಲ್ಲ ಅಂತ ವೈದ್ಯ ಭಾಷೆಯಲ್ಲಿ ನಾವು ಹೇಳ್ತೇವೆ. ಹಾಗಾಗಿ ಇಲ್ಲಿ ಪುಸ್ತಕಗಳನ್ನು ನೋಡಿ ಕಲಿಯುವುದು ಅಥವಾ ಯಾರು ಗುರುಗಳಿಲ್ಲದೆ ಕಲಿಯೋದು ಸರಿಯಾ ಅಂತ ಒಂದು ಪ್ರಶ್ನೆ. ಒಳ್ಳೆ ಕ್ವಶನ್. ಇಲ್ಲ, ಇಲ್ಲಿ ಪುಸ್ತಕ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದ್ರೆ, ಔಟ್ ಆಫ್ 220 ಪೇಜಸ್ ಅಲ್ಲಿ 110 ಪೇಜ್ ಕಂಪ್ಲೀಟ್ ಡಿಟೇಲ್ ಎಕ್ಸ್ಪ್ಲನೇಷನ್ ಇರುತ್ತೆ. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ಲಾಜಿಕ್ ಕೇಳಿದೆ, ಗ್ರೀನ್ ನ ಎಲ್ಲೆಲ್ಲಿ ಬಳಸ್ತೀನಿ ನಾನು ಅಂತ, ಎಲ್ಲಿ ಚಲನೆ ಬೇಕು, ಎಲ್ಲಿ ತಂಪು ಬೇಕು. ಅದೇ ನಿಮಗೆ ಬಿಸಿ ಬೇಕಂದ್ರೆ ಬೇರೆ ಕಲರ್ ಯೂಸ್ ಮಾಡ್ತೀನಿ. ನೀವ್ ಹೇಳಿದ್ ಕರೆಕ್ಟ್. ಟ್ರೀಟ್ಮೆಂಟ್ ಈ ಬುಕ್ ನೋಡ್ಕೊಂಡು ಸ್ವಲ್ಪ ಜನ ವಾಸಿ ಆಗ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಬುಕ್ ನೋಡ್ಕೊಂಡು ಟ್ರೈ ಮಾಡದೆ ಒಂದ್ 50% ಪರವಿಲ್ಲ, ಬಟ್ ಪೂರ್ತಿ ವಾಸಿ ಆಗಿಲ್ಲ ಅಂತ ಅವ್ರು ಈಲರ್ ಹತ್ರ ಹೋಗ್ತಾರೆ. ನಮ್ಮ ಬಸವ ಆಕ್ಯೂ ಅಕಾಡೆಮಿ ಇಲ್ಲರು ಕರ್ನಾಟಕದ ಎಲ್ಲಾ ಹೋಬಳಿ ತಾಲೂಕಲ್ಲಿ ಎಲ್ಲಾ ಡಿಸ್ಟಿಕ್ ಅಲ್ಲಿ ಇದ್ದಾರೆ. ಅವ್ರ ಹತ್ರ ಹೋದಾಗ ಅವ್ರು ಏನ್ ಮಾಡ್ತಾರೆ, ಅವ್ರ ನಾಡಿ ಚೆಕ್ ಮಾಡ್ತಾರೆ, ಟಂಗ್ ಡಯಾಗ್ನೋಸಿಸ್ ಮಾಡ್ತಾರೆ, ಸಿಂಪ್ಟಮ್ ಅನಾಲಿಸಿಸ್ ಮಾಡ್ತಾರೆ. ಆ ಕಾಯಿಲೆ ಯಾವ ಚಕ್ರ ಇಂಬ್ಯಾಲೆನ್ಸ್ ಇಂದ ಬಂದಿದೆ, ಯಾವ ಮೆರಿಡಿಯನ್ ಇಂಬ್ಯಾಲೆನ್ಸ್ ಇಂದ ಬಂದಿದೆ, ಯಾವ ಅಕ್ಯುಪ್ರೆಷರ್ ಪಾಯಿಂಟ್ ಕೊಡಬೇಕು ಅಂತ ಅನಲೈಸ್ ಮಾಡ್ಬಿಟ್ಟು ಅವ್ರು ಟ್ರೀಟ್ ಮಾಡ್ತಾರೆ. ಈಗ ಶೀತ ಪ್ರಕೃತಿಯವರಿಗೆ ಯಾವ ಬಣ್ಣ ಉಪಯೋಗ ಮಾಡಬೇಕು ಸರ್? ಉಷ್ಣ ಬೇಕು ಅವರಿಗೆ? ಉಷ್ಣ ಬಿಸಿ ಬೇಕು. ಹೌದು, ಬಿಸಿ ಬೇಕು. ಕೆಂಪು 2 ಬಣ್ಣ ವರ್ಕ್ ಆಗುತ್ತೆ. 2 ಬಣ್ಣ ವರ್ಕ್ ಆಗುತ್ತೆ. ಸ್ಕೈ ಬ್ಲೂ ಅಂಡ್ ರೆಡ್. ಸ್ಕೈ ಬ್ಲೂನು ವರ್ಕ್ ಆಗುತ್ತೆ, ರೆಡ್ ವರ್ಕ್ ಆಗುತ್ತೆ. ಸೊ ಯಾವ ತರ ಉಷ್ಣ ಅದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಯಾರಿಗಾದ್ರೂ ಕಫ ಕಟ್ಕೊಂಡಿದ್ರೆ, ನೋಸ್ ಬ್ಲಾಕ್ ಆಗಿದ್ರೆ, ಅವರು ಇದು ತಲೆ ಭಾಗ, ಇದು ಎದೆ ಭಾಗ ಅಲ್ವಾ, ಇಲ್ಲಿ ದೊಡ್ಡದಾಗಿ ನೀವು ಜಸ್ಟ್ ರೆಡ್ ಕಲರ್ ಹಾಕಿ 3 to 4 days ನಿಮ್ಮ ಮಗುಗೆ ಹಾಕಿದ್ರೆ ವಿತಿನ್ 1 week ಅಲ್ಲಿ ನಗಡಿ, ಕೆಮ್ಮು, ನೋಸ್ ಬ್ಲಾಕ್, ರನ್ನಿಂಗ್ ನೋಸ್ ಎಲ್ಲ ಸ್ಟಾಪ್ ಆಗುತ್ತೆ. ಬಟ್ ಅದೇ ಬೇರೆ ಆರ್ಗನ್, ಫಾರ್ ಎಕ್ಸಾಂಪಲ್ ಸ್ಟಮಕ್ ಕೋಲ್ಡ್ ಆಗಿತ್ತು, ನನ್ನ ಮಗು ಊಟ ಮಾಡ್ತಾ ಇಲ್ಲ, ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ, ಹಂಗೆ ವಾಮಿಟ್ ಮಾಡ್ಕೋತಾನೆ, ಊಟ ಮಾಡಿದ್ದು ಕಕ್ಕದಲ್ಲಿ ಹಂಗಂಗೆ ಬರುತ್ತೆ, ಈ ತರ ಸ್ಟಮಕ್ ಕೋಲ್ಡ್ ಆಗಿದ್ರೆ ಸ್ಕೈ ಬ್ಲೂ ಯೂಸ್ ಮಾಡ್ತೀನಿ. ನಿಮ್ಮ ಮಗುಗೆ ಜಸ್ಟ್ ಸ್ಕೈ ಬ್ಲೂಗೆ ಸ್ಟಮಕ್ ರಿಫ್ಲೆಕ್ಸಿಗೆ ಹಾಕಿ. ಇವತ್ತು ತುಂಬಾ ತಾಯಂದ್ರು 1 ಗಂಟೆ ಕಷ್ಟಪಡ್ತಾರೆ ಊಟ ಮಾಡ್ಸಕ್ಕೆ. ಇದನ್ನ ಒಂದು ವಾರ ಹಾಕೋದ್ರೊಳಗಡೆ ನಿಮ್ಮ ಮಗುನೇ ಬಂದು ಊಟ ತಿನ್ನುತ್ತೆ. ತಿನ್ಸೋದು ಬೇಡ. ಸೊ ನಾವು ತುಂಬಾ ಜನರ ಮೇಲೆ ಅಧ್ಯಯನ ಮಾಡಿ ಪ್ರೋಟೋಕಾಲ್ಸ್ ಕೊಟ್ಟಿರೋದ್ರಿಂದ ಜನಕ್ಕೆ ವರ್ಕ್ ಆಗ್ತದೆ.
ಈಗ ತಮ್ಮ ಬಗ್ಗೆ ಇನ್ನಷ್ಟು ಆಶಾ ಜಗದೀಶ್ ಆಶಾ ಜಗದೀಶ್ ಅವ್ರ ಹತ್ರ ಕೇಳ್ತೇನೆ. ಎಷ್ಟು ಅವ್ರು ಹೇಳಿದ್ರು 20,000 ಚಿಕಿತ್ಸಕರು ಇದ್ದಾರೆ ರಾಜ್ಯದಲ್ಲಿ. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ? ಲಕ್ಷಾಂತರ ಜನ ವಿದ್ಯಾರ್ಥಿಗಳು, ಇಡೀ ಪ್ರಪಂಚದಲ್ಲಿ ಸರ್ದು ಅಭಿಮಾನಿಗಳು ಮತ್ತೆ ವಿದ್ಯಾರ್ಥಿಗಳಿದ್ದಾರೆ. ಎಷ್ಟೋ ಜನ ನನಗೆ ಕಾಲ್ ಮಾಡ್ತಾ ಇರ್ತಾರೆ, ಸರ್ನ ಕನೆಕ್ಟ್ ಮಾಡಿ ಅಂತ. ಆ ಸುಲಭದಲ್ಲಿ ಸರ್ ಸಿಗೋದು ಕಷ್ಟ. ಇನ್ನೊಂದು ವಿಷಯ ಅಂದ್ರೆ ಭಾರತೀಯ ವಿದ್ಯೆಗಳನ್ನ ವಿದೇಶಿಯರು ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ, ಆಕರ್ಷಣೆಗೆ ಒಳಗಾಗ್ತಾರೆ. ವಿದೇಶದ ಬಹುಶಃ ಅವರು ಕೂಡ ಕಲಿತಿರಬಹುದು. ಹೌದೌದು ಸರ್, ಈಗ ಇಂಗ್ಲಿಷಲ್ಲಿ ಕೂಡ ಸ್ಟಾರ್ಟ್ ಲಾಸ್ಟ್ ಮಾಡಿದ್ದಾರೆ. ಮಂತ್ ಫೆಬ್ರವರಿಯಲ್ಲಿ ದುಬೈಗೆ ಹೋಗಿದ್ದೆ 10 days. ಈ ಕಲರ್ ಥೆರಪಿ ಅಂಡ್ TM ಅಂತ ಒಂದು ಕೋರ್ಸ್ ಮಾಡ್ತೀವಿ. 120 ಪೀಪಲ್ ಜಾಯ್ನ್ ಆಗಿದ್ರು, 120 ಜನ. ಅಂಡ್ ಎಲ್ರಿಗೂ ಆಶ್ಚರ್ಯ, ಜಸ್ಟ್ ನಾಡಿ ನೋಡೋದು, ಟಂಗ್ ನೋಡೋದು, ಒಂದು ಪಾಯಿಂಟ್ ಕೊಡೋದು. ಅಂಡ್ ದೇ ಆರ್ ವೆರಿ ಕ್ಯೂರಿಯಸ್. ಸೊ ಸ್ಪ್ರೆಡ್ ಮಾಡೋಣ, ವಿ ಆರ್ ಹ್ಯಾಪಿ. ನಮ್ಮ ವಿದ್ಯೆನ ಸಾವಿರಾರು ಚಿಕಿತ್ಸಕರಿಗೆ ಹಂಚ್ಕೊಂಡಿದೀವಿ ಸರ್. ಒಂದು ರಿಸಲ್ಟ್ ಸಿಗ್ತಾ ಇದೆ. ಜನಗಳಿಗೆ ಒಂದು ಕನ್ಫ್ಯೂಸಿಂಗ್ ಇದೆ, ಅವರಿಗೆ ಅಸ್ತಮಾ ಬರೋದು ಬರೀ ಕೋಲ್ಡಿಂದಾನೇ ಅಂತ ನೆನೆಸ್ಕೊಂಡಿರ್ತಾರೆ. ಪ್ರತಿ ಕಾಯಿಲೆನೂ ಅಷ್ಟೇ, ಈಗ ಡಯಾಬಿಟಿಸು ಕೋಲ್ಡಿಂದಾನೇ ಬರೋದು ಅಂತ ನೆನೆಸ್ಕೊಳ್ತಾರೆ. ಸೊ ಹಂಗಿಲ್ಲ, ಎರಡರಿಂದನೂ ಆಗುತ್ತೆ. ಹೀಟಿಂದನೂ ಅಸ್ತಮಾ ಬರ್ತದೆ, ಕೋಲ್ಡಿಂದನೂ ಅಸ್ತಮಾ ಬರ್ತದೆ. ಹೌದೌದು ಹೌದು. ನಿಮ್ಗೆ ಹೀಟಿಂದ ಅಸ್ತಮಾ ಬಂದಿದ್ರೆ ಜಸ್ಟ್ ಕಾಲಲ್ಲಿ K3 ಅಂತ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ, ನಿಮಗೆ ಕಡಿಮೆ ಆಗುತ್ತೆ. K3 ಅಂತ ಆಂಕಲ್ ಜಾಯಿಂಟ್ ಅಲ್ಲಿ ಬರುತ್ತೆ. ಅದೇ ಬಾಡಿ ಕೋಲ್ಡ್ ಆಗಿ ಹೀಟ್ ಆಗಿದ್ರೆ LU7. ಇದನ್ನ ನೀವು ಕ್ಲಾಕ್ ವೈಸ್ ಮಸಾಜ್ ಮಾಡಿದ್ರೆ ಸಾಕು, 10 to 15 times. ಎರಡೂ ಕಡೆನೂ ಮಾಡ್ಬೋದು. ಹೀಗಿಟ್ಕೊಂಡು ಮಾಡ್ಬೋದಲ್ಲ ಸರ್? This is the point. ಇಲ್ಲಿ ಒಂದೇ ಪಾಯಿಂಟ್, ನಿಮ್ಮ ಅಸ್ತಮಾ ಮಾಯ ಆಗುತ್ತೆ. ಸರ್, ಇನ್ನು ಕೆಲವರಿಗೆ ವರ್ಷ ಇಡೀ ಶೀತ ಆಗೋದು. ಒಂದ್ಸರಿ ಶೀತ ಆಗ್ತದೆ, ಒಂದು 15 ದಿವಸ ಇರುತ್ತದೆ, ಮತ್ತೊಂದು 5 ದಿವಸ ಗುಣ ಆಗತ್ತೆ, ಮತ್ತೆ ಶುರು. ಅಲರ್ಜಿ ಇರ್ಬೋದು ಅಥವಾ ಬೇರೆ ಕಾರಣ ಇರ್ಬೋದು. ಅದಕ್ಕೆ ಏನು ಈ ಬಣ್ಣ ಚಿಕಿತ್ಸೆಯಲ್ಲಿ ಇದೆಯಾ? ಸೊ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರೀತಾರೆ, ರೆನೆಂಜಿಟಿಸ್ ಅಂತಾರೆ, ಸೈನಸ್ ಅಂತಾರೆ, ಬೇರೆ ಬೇರೆ ಹೆಸರುಗಳು. ಫೈನಲ್ ಆಗಿ ಅದಕ್ಕೆ ಮೂಲ ಕಾರಣ ನಿಮ್ಮ ಲಂಗ್ಸ್ ಕೋಲ್ಡ್ ಆಗಿರುತ್ತೆ. ಬಟ್ ಲಂಗ್ಸ್ ಬಿಸಿ ಮಾಡಿದ್ರೆ ರಿಸಲ್ಟ್ 1 ವಾರ ಬರುತ್ತೆ, ನೆಕ್ಸ್ಟ್ ವೀಕ್ ಮತ್ತೆ ಸೇಮ್. ನಿಮ್ಮ ಶ್ವಾಸಕೋಶಕ್ಕೆ ಬಿಸಿ ಕೊಡೋದು ಯಾರು ಅಂದ್ರೆ ಲಿವರ್, ಪಿತ್ತ. ಪಿತ್ತ ಜನಕಾಂಗದಿಂದ ಪಿತ್ತ ನೆತ್ತಿಗೆ ಇರ್ಬೇಕು ನಿಮ್ಗೆ. ಇಲ್ಲಿಂದ ಇಲ್ಲಿ ಟ್ರಾವೆಲ್ ಆದ್ರೆ ಲಂಗ್ಸ್ ಬಿಸಿಯಾಗಿರುತ್ತೆ. ಬಟ್ ತುಂಬಾ ಜನಕ್ಕೆ ಆಳು ಮೂಳು, ಪ್ಯಾಕೆಟ್ ಫುಡ್, ಪ್ರಿಸರ್ವೇಟಿವ್ಸ್ ಎಲ್ಲ ತಿಂದು ಲಿವರ್ ವೀಕ್ ಆಗ್ಬಿಟ್ಟಿರುತ್ತೆ. ಯಾರಿಗೂ ಫಸ್ಟ್ ಡೇನೆ ನೀವ್ ಹೇಳ್ದಂಗೆ ಅಲರ್ಜಿಕ್ ರೆನೆಂಜಿಟಿಸ್ ಬ್ರಾಂಕೈಟಿಸ್ ಆಗಲ್ಲ. ಫಸ್ಟ್ ಲಿವರ್ ವೀಕ್ ಆಗುತ್ತೆ. ಎಣ್ಣೆಲಿ ಕರೆದಿರೋದು ತಿಂದಿರ್ಬೋದು, ಸಮ್ ಆಂಟಿಬಯೋಟಿಕ್ಸ್ ಕೊಟ್ಟಿರ್ಬೋದು, ಕೆಮಿಕಲಿ ಕಂಟ್ಯಾಮಿನೇಟೆಡ್ ಫುಡ್ ತಿಂದಿರ್ಬೋದು, ವಾಟ್ ಎವರ್ ಇಟ್ ಈಸ್, ಸೋ ಮೆನಿ ರೀಸನ್ಸ್. ಜಸ್ಟ್ ಟಚ್ ಲಿವರ್ ಪಾಯಿಂಟ್, ನಿಮ್ಗೆ ಅಲರ್ಜಿಕ್ ಬ್ರಾಂಕೈಟಿಸ್, ನೋಸ್ ಬ್ಲಾಕ್, ಮೂಗಿನಲ್ಲಿ ದುರ್ಮಾಂಸ ಬೆಳೆದಿರೋದು ಎಲ್ಲದು ಕ್ಲಿಯರ್ ಆಗುತ್ತೆ. ಹೇಗೆ ಮಾಡೋದಂದ್ರೆ, ದಿಸ್ ಈಸ್ ಯುವರ್ ಲಿವರ್ ರಿಫ್ಲೆಕ್ಸ್. ಇದನ್ನ ವಾರಕ್ಕೆ ಒಂದು 2 times 20 times ಪ್ರೆಸ್ ಮಾಡಿಬಿಟ್ಟು ಅಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ದಟ್ಸ್ ಇಟ್.